ಶಿವಮೊಗ್ಗದ ಬಜರಂಗ ದಳದ ಸಹ ಸಂಚಾಲಕ ಹರ್ಷ ಅವರನ್ನ ಕೊಲೆ ಮಾಡಿರುವ ಪ್ರಕರಣಕ್ಕೆ ಬಂಧಿಸಿರುವ ಆರೋಪಿಗಳನ್ನು ಪೊಲೀಸರು ಎನ್ಕೌಂಟರ್ ಮಾಡಬೇಕೆಂದು ಬಜರಂಗ ದಳದ ಪ್ರಾಂತೀಯ ಸಂಚಾಲಕ ಸುನಿಲ್ ಕೆ ಆಗ್ರಹಿಸಿದ್ದಾರೆ. ಅವರು ಶಿವಮೊಗ್ಗದಲ್ಲಿ ನಡೆದ ಹಿಂದೂ ಸಂಘಟನೆಯ ಕಾರ್ಯಕರ್ತ ಹರ್ಷ ಕಗ್ಗೊಲೆಯನ್ನು ಖಂಡಿಸಿ ಮೂಡಬಿದಿರೆಯ ಪ್ರಖಂಡದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಎಲ್ಲಿ ಅಧರ್ಮ ನಡೆಯುತ್ತೆ ಅದಕ್ಕೆ ಶಸ್ತ್ರ ಹಿಡಿದು ಸಿದ್ಧರಾಗಿ ಅದನ್ನ ತಕ್ಷಣ ಮೆಟ್ಟಿ ಹಾಕಿ ಅಂತವರನ್ನ ಕಡಿದು ಹಾಕಿ ಅಂತವರನ್ನ ಈ ದೇಶದಲ್ಲಿ ನಿಲ್ಲಿಕ್ಕೆ ಈ ಮಣ್ಣಿನಲ್ಲಿ ನಿಲ್ಲಿಕ್ಕೆ ಅವರು ಲಾಯಕ್ಕಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶ ನಮ್ಮ ಇತಿಹಾಸದಲ್ಲಿದೆ, ನಮ್ಮ ಪುರಾಣದಲ್ಲಿದೆ. ಅವತ್ತು ಬಜರಂಗಿ ರಾಮನಿಗೋಸ್ಕರ ಎಲ್ಲವನ್ನು ಎದುರಿಸಿದ್ದ. ಇವತ್ತಿನ ಬಜರಂಗಿ ಈ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಈ ತಾಯಿ ಭಾರತಿಗೋಸ್ಕರ ಯಾವುದೇ ಪ್ರಾಣ ಸಿದ್ಧರಾಗಿದ್ದಾರೆ. ಒಂದು ಟ್ರೈಲರ್ ಅನ್ನ ನಿನ್ನೆ 2 ದಿವಸದಲ್ಲಿ ತೋರಿಸಿದ್ದೇವೆ. ನಾವು ಶಿವಮೊಗ್ಗದಲ್ಲಿ ಒಂದು ಚಿಕ್ಕ ಟ್ರೈಲರ್ ಬಿಡುಗಡೆ ಆಗಿದೆ, ನೋಡಿರಬಹುದು ನೀವು ಯಾವ ರೀತಿಯಾಗಿ ನಿಮಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ದೇವೆ ಅಂತ. ಪಿಕ್ಚರ್ ಅಭಿ ಬಾಕಿ ಹೈ, ನಮಗೆಲ್ಲ ಗೊತ್ತಿದೆ ನೀವು ಯಾವ ರೀತಿಯಾಗಿ ಯಾವ ಭದ್ರಕೋಟೆ ಜೈಲಿನಲ್ಲಿ ಚಿಕ್ಕ ಚಮಚದಲ್ಲಿ ಕೂಡ ನಾವು ದೇಶದ್ರೋಹಿಗಳನ್ನ ನಾವು ಮತಾಂಧರನ್ನ ಮುಗಿಸ್ಲಿಕ್ಕೆ ನಮಗೆ ಗೊತ್ತಿದೆ. ನೆನಪಿಟ್ಕೊಳ್ಳಿ, ನಿಮ್ಮ ತಲವಾರುಗಳಿಗೆ, ನಿಮ್ಮ ಯಾವುದೇ ಬೆದರಿಕೆಗಳಿಗೆ ಜಗ್ಗುವಂತಹ ಬಜರಂಗಿಗಳು ಈ ದೇಶದಲ್ಲಿಲ್ಲ. ಆರೋಪಿಗಳನ್ನು ಬಂಧಿಸಿದ್ದೀರಿ, ನಾವು ಮತ್ತೆ ಬಂಧಿಸುವುದಲ್ಲ, ಅವರನ್ನ ಎನ್ಕೌಂಟರ್ ಮಾಡಬೇಕೆನ್ನುವಂತಹ ಆಗ್ರಹವನ್ನ ಈ ಸಭೆಯ ಮೂಲಕ ಮಾಡ್ತಾ ವಿಶ್ವ ಹಿಂದೂ ಪರಿಷತ್ ವಿಭಾಗದ ಸಹ ಕಾರ್ಯದರ್ಶಿ ದೇವಪ್ರಸಾದ್ ಶೆಟ್ಟಿ ಅವರು ಮಾತನಾಡಿ, ಮುಸಲ್ಮಾನ ಬಂಧುಗಳ ಮನಸ್ಸು ಕೆಡಿಸುವಂತಹ ಕೆಲಸಗಳು ನಡೆಯುತ್ತಿದೆ. ಹಿಜಾಬ್ನಂತಹ ಪ್ರತ್ಯೇಕ ಸಂಕೇತಗಳಿಂದ ಹೊರಬಂದು ಈ ದೇಶದ ಸಂಸ್ಕೃತಿ ಸಂಸ್ಕಾರಗಳಿಗೆ ಗೌರವ ಕೊಡಲು ಕಲಿಯಿರಿ. ಇಲ್ಲಿನ ದೇಶದ ಸಂಸ್ಕೃತಿಗೆ, ಧರ್ಮಕ್ಕೆ ಗೌರವ ಕೊಟ್ಟು ಬದುಕಲು ಸಾಧ್ಯವಿಲ್ಲದಿದ್ದರೆ ದೇಶ ಬಿಟ್ಟು ಹೋಗಬಹುದು ಎಂದು ಹೇಳಿದರು. ಬಂಧುಗಳ ಒಂದು ಮನಸ್ಸನ್ನು ಕೆಡಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಹಾಗಾಗಿ ಈ ಮುಸಲ್ಮಾನ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ಇಂತಹ ರಾಷ್ಟ್ರ ವಿರೋಧಿ ಸಂಘಟನೆಗಳ ಮಾತಿಗೆ ಬಲಿಯಾಗಬೇಡಿ. ಈ ದೇಶದ ಏನು ಸಂಸ್ಕೃತಿ ಏನಿದೆ, ಈ ದೇಶದ ಧರ್ಮ ಏನಿದೆ, ಅದನ್ನು ಗೌರವಿಸಲಿಕ್ಕೆ ಕಲಿಯಿರಿ. ಮೂಡಬಿದಿರೆಯ ವಿಶ್ವ ಹಿಂದೂ ಪರಿಷತ್ ಕಾರ್ಯಾಧ್ಯಕ್ಷ ಶ್ಯಾಮ್ ಹೆಗಡೆ, ಬಜರಂಗ ದಳದ ಮೂಡಬಿದಿರೆ ತಾಲೂಕು ಸಂಚಾಲಕ ಅಭಿಲಾಷ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಟೇಸ್ಟ್ಗೆ ಮತ್ತೊಂದು ಹೆಸರು ಕೊಚ್ಚಿನ್ ಬೇಕರಿ. ಬರ್ತ್ಡೇ ಕೇಕ್ಸ್, ಸ್ವೀಟ್ಸ್ ಲೈಕ್ ಲಾಡು, ಪೇಡ, ಕಾಜು ಕಟ್ಲಿ, ಹಲ್ವಾಸ್, ಜಾಮೂನ್ಸ್, dry fruit halwas, various kinds of pastries, butter beans and many more. Breads, puffs, pizzas and various savories at the best bakers from Calicut. Cochin Bakery, Kaltappam and Kinatappam. Visit Madi, Cochin Bakeries, celebrating the art of baking since 1939. Cochin Bakery, Paradigm Plaza, AB Shetty Circle. Phone 24201725262020.